ಹಿಂದಿ ಭಾಷೆಗೆ ಸಂಬಂಧಪಟ್ಟಂತೆ SSLC ರಿಸಲ್ಟ್ನಲ್ಲಿ ಬದಲಾವಣೆಗಳಾಗುತ್ತೆ ಅನ್ನುವಂತಹ ಗೊಂದಲಗಳಿವೆ. ಈ ಕಡೆಯಿಂದ ಹೈಕೋರ್ಟ್ ಒಂದು ಮಹತ್ತರವಾಗಿರುವಂತಹ ತೀರ್ಪನ್ನು ನೀಡಿರುವಂಥದ್ದು. ನಿಮ್ಮ ಬದಲಾವಣೆಗಳೆಲ್ಲ ಬೇಕಾಗಿಲ್ಲ, ಈ ಹಿಂದೆ ಯಾವ ಥರ ಅಂಕವನ್ನು ನೀಡ್ತಾ ಇದ್ರೆ ಅದೇ ರೀತಿಯಾಗಿ ಕೊಡಬೇಕು, ಗ್ರೇಡ್ ಎಲ್ಲ ಕೊಡುವಂಥದ್ದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಸರ್ಕಾರಕ್ಕೆ ಮುಖಕ್ಕೆ ಹೊಡೆದಂಗೆ ಹೇಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಹಿಂದಿ ಲೆಕ್ಚರರ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಕೇಳಿಸ್ತಾ ಇದೆಯಾ? ನಮಸ್ತೆ ನಮಸ್ತೆ, ಕೇಳ್ತಾ ಉಂಟು, ಹೇಳಿ. ಮಂಜುನಾಥ್ ಸರ್, ಈಗ ತಾವು ಕೂಡ ಹೈಕೋರ್ಟ್ನ ತೀರ್ಪನ್ನ ಗಮನಿಸಿರ್ತೀರಾ. ಅದಕ್ಕಿಂತ ಮುಂಚೆ ಪ್ರಮುಖವಾಗಿ ಸರ್ಕಾರಕ್ಕೆ ಈ ರೀತಿಯಾದಂಥ ನಿಲುವನ್ನ ತೋರಿರುವಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಹೇಳಿ, ಅಂದ್ರೆ ಎಕ್ಸಾಮ್ಗಿಂತ 2 ದಿವಸ ಮುಂಚೆ ಇರುವಾಗ ಈ ನಿರ್ಧಾರಕ್ಕೆ ಬರುತ್ತೆ, ಎಕ್ಸಾಮ್ ಬರೆದು ಆದ ಬಳಿಕ 2 ದಿವಸದ ನಂತರ ಅದರ ಕರಡು ಬರುತ್ತೆ. ಇಂಥ ವ್ಯವಸ್ಥೆಯನ್ನ ಅಂದ್ರೆ ತರಾತುರಿಯ ನಿರ್ಧಾರ ಯಾಕೆ ಬೇಕಾಗಿತ್ತು ಅಂತ ಹೇಳಿ, ಅದು ಕೂಡ ವಿದ್ಯಾರ್ಥಿಗಳ ಜೀವನಕ್ಕೆ ಸಂಬಂಧಪಟ್ಟಂತೆ. ಹೌದು, ಯಾಕೆ ಅಂತ ಹೇಳಿದ್ರೆ ಇದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ವಿಷಯ. ಸೊ ಈಗಿರುವಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಯಾವುದೇ ನೀತಿ ಆಗ್ಬೋದು, ನಿಯಮಗಳನ್ನಾಗ್ಬೋದು ಬದಲಾವಣೆ ಮಾಡ್ಲಿಕ್ಕಿದ್ರೆ ಅದಕ್ಕೆ ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡ್ತಾರೆ. ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ಅದರಿಂದ ವರದಿಯನ್ನು ಪಡ್ಕೊತಾರೆ. ವರದಿಯನ್ನು ಪಡೆದುಕೊಂಡು ಅದರ ಆಧಾರದ ಮೇಲೆ ತಮ್ಮ ಯಾವುದೇ ಪಾಲಿಸಿ ಏನುಂಟು, ನಿಯಮಗಳೇನುಂಟು ಅದನ್ನು ಬದಲಾವಣೆ ಮಾಡುವಂಥದ್ದು ಒಂದು ಕ್ರಮ. ಅಥವಾ ಈ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಾಗ್ಬೋದು, ಶಿಕ್ಷಕರಾಗ್ಬೋದು, ಅಥವಾ ಪೋಷಕರಾಗ್ಬೋದು, ಅಥವಾ ಸಂಸ್ಥೆನವರಾಗ್ಬೋದು. ಇವ್ರು ಯಾರು ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಇಲ್ಲ. ಅಂದ್ರೆ ನಿಮ್ಗೆ ಗ್ರೇಡಿಂಗ್ ಬೇಕು ಅಂತ ಯಾರು ಕೂಡ ಕೇಳದೇ ಇದ್ದಾಗ್ಯೂ ಕೂಡ ಸರ್ಕಾರದ ಕಡೆಯಿಂದ ಏಕಪಕ್ಷೀಯವಾದಂತ ನಿರ್ಧಾರ ಈ ರೀತಿ ಆಗಿದೆ. ಇದಕ್ಕೆ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿ ಗೊಂದಲ ಉಂಟು ಮಾಡುವಂತ ಒಂದು ಅವಕಾಶವನ್ನು ಉಂಟು ಮಾಡ್ತದೆ. ಹಾಗಾಗಿ ಇದು ಸರಿಯಿಲ್ಲ ಎನ್ನುವಂಥದ್ದು ಎಲ್ಲಾ ಕಡೆಯಿಂದ, ವಿದ್ಯಾರ್ಥಿಗಳ ಕಡೆಯಿಂದ, ಪೋಷಕರ ಕಡೆಯಿಂದ, ಮತ್ತೆ ಶಿಕ್ಷಕ ಕಡೆಯಿಂದ ಬರ್ತಾ ಇರುವಂತಹ ಒಂದು ಅಭಿಪ್ರಾಯ. ಜೊತೆಗೆ ಸರ್ಕಾರ ಇನ್ನೂ ಕೂಡ ಅಂದ್ರೆ ಹೈಕೋರ್ಟ್ ತೀರ್ಪು ನೀಡಿದ ಬಳಿಕವೂ ಕೂಡ ಸರ್ಕಾರ ಬೇಕೋ ಬೇಡವೋ ಅನ್ನುವಂಥ ರೀತಿಯಲ್ಲಿದೆ. ನಾಳೆ CM ಜೊತೆ ಮಾತಾಡಿ ಉತ್ತರವನ್ನು ನೀಡ್ತೀವಿ, ನಮ್ಮ ಮುಂದಿನ ಕ್ರಮ ಏನು, ಮತ್ತೆ ಆ ತೀರ್ಪಿಗೆ ಸಂಬಂಧಪಟ್ಟಂತೆ ಮರು ಪರೀಕ್ಷೆಯನ್ನು ಮಾಡುವಂಥದ್ದು ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇತ್ತು. ಇನ್ನೂ ಕೂಡ ಸರ್ಕಾರ ವಿದ್ಯಾರ್ಥಿಗಳ ಜೀವನದಲ್ಲಿ ಇದೇ ಚಾಳಿಯನ್ನು ಮುಂದುವರಿಸ್ತಾ ಹೋಗುತ್ತಾ ಅಂತ ಹೇಳಿ. ಹೌದೌದು, ಯಾಕೆಂತ ಹೇಳಿದ್ರೆ ಇಲ್ಲಿ ಈಗಾಗಲೇ 3 ಸಲ ಹೈಕೋರ್ಟ್ಗೆ ಹೋಗಿ ಆಗಿದೆ ಇದರ ವಿರುದ್ಧವಾಗಿ. ಮೊದಲನೇ ಸಲ ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ಗೆ ಹೋದಾಗ ಅಲ್ಲಿ ಸರಿಯಾದ ದಾಖಲೆಯನ್ನು ಒದಗಿಸದೆ ಇರುವ ಕಾರಣದಿಂದ ನ್ಯಾಯಾಧೀಶರು ನೀವು PLN ನಿಮ್ಮ ಅಂತ ಹೇಳಿ ಅವರು ಹಾಕಿದವರಿಗೆ ದಂಡ ವಿಧಿಸಿ ದಾಖಲೆಗಳನ್ನು ಇಟ್ಕೊಂಡು ಮತ್ತೊಂದು ನ್ಯಾಯಾಧೀಶರ ಪೀಠಕ್ಕೆ ಹೋಗಿ ವಿದ್ಯಾರ್ಥಿಗಳೇ ಮನವಿಯನ್ನು ಸಲ್ಲಿಸಿದಾಗ ಆ ಮನವಿಯನ್ನು ಆಲಿಸಿ ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ. ನೀವು ಈಗ ಅಂದ್ರೆ ಎಕ್ಸಾಮ್ 2 ದಿನ ಮೊದಲಿಗೆ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಆದ್ರೆ 2 ದಿನಗಳ ಹಿಂದೆ ವಿಧಾನಸಭೆ ಸದನ ನಡೀತಾ ಇರ್ತದೆ. ಸದನದಲ್ಲಿ ಯಾವುದೇ ರೀತಿ ವಿಷಯಗಳನ್ನು ತಿಳಿಸಿದೆ, ಸದನ ಮುಗಿದ ಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಇದನ್ನ ತಿಳಿಸ್ತಾರೆ. ಸೊ ಹಾಗಾಗಿ ಅದನ್ನ ವಿರೋಧ ಮಾಡಿಕೊಂಡು ಅದು ವಿದ್ಯಾರ್ಥಿಗಳು ಕೂಡ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗಿ 2ನೇ ಸಲ ಕೋರ್ಟ್ಗೆ ಹೋದಾಗ ಕೋರ್ಟ್ ಇದು ಗ್ರೇಡಿಂಗ್ ಸಿಸ್ಟಮ್ ಈ ಸಲ ಮಾಡುದು ಬೇಡ, ಅವರಿಗೆ ಮಕ್ಕಳಿಗೆ ಅಂಕಗಳನ್ನು ಕೊಡ್ಬೇಕು. ಯಾಕಂತ ಹೇಳಿದ್ರೆ ಈ ಅಂಕಗಳನ್ನು ಕೊಟ್ಟಾಗ ಒಟ್ಟು ಅಂಕಗಳಲ್ಲಿ ಅದು ನಾವು ಕೌಂಟ್ ಮಾಡ್ಲಿಕ್ಕೆ ಆಗ್ತದೆ. ಕೌಂಟ್ ಮಾಡಿದಾಗ ಆ ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ಗೆ ಸಂಬಂಧಪಟ್ಟಾಗಿ ಅದು ಸಹಾಯಕವಾಗ್ತದೆ. ಅದೇ ರೀತಿ ಆ ವಿದ್ಯಾರ್ಥಿಗಳು ಮುಂದಿನ ಎಜುಕೇಶನ್ಗೆ, ಉದಾಹರಣೆಗೆ 3ನೇ ಭಾಷೆ ಯಾವುದೇ ಆಗ್ಲಿ, ಹಿಂದಿ ಅಂತ ಅಲ್ಲ, ಯಾವುದೇ ಭಾಷೆ ಆಗ್ಲಿ, 3ನೇ ಭಾಷೆ ಕನ್ನಡವೂ ಕೂಡ ಇರ್ತದೆ. 3ನೇ ಭಾಷೆ ನಮ್ಮ ದಕ್ಷಿಣ ಕೂಡ ಇರ್ತದೆ, ಆಯ್ತಾ? ಅದೇ ರೀತಿ ಕೊಡಬೇಕು. ಹಿಂದಿ ಮಾತ್ರ ಅಲ್ಲ. ಸೊ ಈಗಿರುವಂತಹ ಸಂದರ್ಭದಲ್ಲಿ 3ನೇ ಭಾಷೆ ಹಿಂದಿ ಅಂತೇಳಿ ಹಿಂದಿಯನ್ನ ಒಂದು ಟಾರ್ಗೆಟ್ ಮಾಡಿದ್ರು ಮಾಡ್ತಾ ಇರುವಂತದ್ದು ಇಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಕೋರ್ಟ್ ಹೋಗ್ತಾರೆ, ಆಗ ತೀರ್ಪು ಕೊಡ್ತದೆ ಸರ್ಕಾರದ ಕಡೆಯಿಂದ ಈ ಸಲ ಅಂಕಗಳನ್ನು ಕೊಡುವಂಥದ್ದು. ಮತ್ತೆ ಅದನ್ನ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ಕೋರ್ಟ್ಗೆ ಹೋಗಿ ಕೋರ್ಟ್ ನೇರವಾಗಿ ಹೇಳಿದ್ರೆ, ನೀವು ಈಗ ಗ್ರೇಡಿಂಗ್ ಕೊಡೋದಾದ್ರೆ ಎಕ್ಸಾಮ್ ಮಾಡೋದಕ್ಕೆ, ಎಕ್ಸಾಮ್ ಯಾವ್ದು ಮಾಡೋದು ಬೇಡ, ಗ್ರೇಡಿಂಗ್ ಕೊಡಿ, ವಿದ್ಯಾರ್ಥಿಗಳಿಗೆ ಪಾಸ್ ಆಗುದಿಲ್ಲ, ಹಿಂದಿ ಏರಿಕೆಯಿಂದ ಒತ್ತಡದಿಂದ ಪಾಸ್ ಆಗುದಿಲ್ಲ ಅಂತ ಹೇಳಿದ್ರೆ ನೀವು ಎಕ್ಸಾಮ್ ಮಾಡುವ ಅಗತ್ಯನೇ ಇಲ್ಲ. ಸುಮ್ಮನೆ ಮಾಡಿ ಎಕ್ಸಾಮ್ ಮಾಡಿದ್ರೆ ಮಕ್ಕಳಿಗೆ ಗ್ರೇಡಿಂಗ್ ಕೊಡಿ ಹೋಗುದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ.
ಹಾಗಾಗಿ ಇದನ್ನ ಪರಿಶೀಲನೆ ಮಾಡಿ ನಾವು ಮುಂದೆ ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕೆಂದ್ರೆ ವಿದ್ಯಾರ್ಥಿಗಳಲ್ಲಿ ಗೊಂದಲವನ್ನು ಉಂಟು ಮಾಡುವಂಥದ್ದು, ಮತ್ತೆ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಇಡೀ ಲಕ್ಷಾಂತರ ವಿದ್ಯಾರ್ಥಿಗಳು ಭಾಷೆಗೆ ಕಲಿತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಲ್ಲಿ ಗೊಂದಲ ಉಂಟು ಮಾಡುವಂಥದ್ದು, ಈ ಮೂರನೇ ಭಾಷೆಯನ್ನು ಕಲಿಸುವಂತ ಒಂದು 20-25 ಸಾವಿರ ಜನ ಶಿಕ್ಷಕರಿದ್ದಾರೆ. ಆ ಶಿಕ್ಷಕರಲ್ಲಿ ಕೂಡ ಈ ರೀತಿ ಗೊಂದಲ ಉಂಟು ಮಾಡುವಂತ ಒಂದು ಪರಿಸ್ಥಿತಿ ಕರ್ನಾಟಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಉಂಟಾಗ್ತಾ ಉಂಟು ಎನ್ನುವುದು ಎಲ್ಲರ ಅಭಿಪ್ರಾಯ ಆಗಿದೆ. ಅಲ್ಲ, ಸರ್ಕಾರದ ವಾದ ಹೈಕೋರ್ಟಲ್ಲಿ ಇದ್ದಂಥದ್ದು ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಒತ್ತಡ ಆಗ್ತಾ ಇದೆ. ಹಿಂದಿ ಪರೀಕ್ಷೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗ್ತಾ ಇದ್ದಾರೆ, ಫೇಲ್ ಆಗ್ತಾ ಇದ್ದಾರೆ. ಸೊ ಈ ಒಂದು ಒತ್ತಡವನ್ನು ತಪ್ಪಿಸಬೇಕು ಮತ್ತು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಈ ಅನುತ್ತೀರ್ಣವನ್ನು ಕಡಿಮೆಗೊಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಅದನ್ನು ತೆರವು ಮಾಡ್ತಾ ಇದ್ವಿ. ಇದು ಒಂದು ರೀತಿಯಲ್ಲಿ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಉತ್ತಮ ಅಂತ ಅನಿಸ್ತಾ ಇದೆಯಾ ಅವರು ಹೇಳುವಂಥ ವಾದ? ಅದು ಸರಿ, ವಾದ ಸರಿ. ಈಗ ಹಿಂದಿ ಅಂತ ಬೇಡ, ಮೂರನೇ ಭಾಷೆ ಕಲೀಲಿಕ್ಕೆ ಒತ್ತಡ ಆಗ್ತಾ ಉಂಟು, ನಮ್ಗೆ ಕಷ್ಟ ಆಗ್ತಾ ಉಂಟು. ಸ್ಟೇಕ್ ಹೋಲ್ಡರ್ಸ್ ಯಾರಾದ್ರೂ ಮನವಿ ಮಾಡಿದಾರ? ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಈಗ ಏನಾಗ್ತದೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳನ್ನು ಕೇಳದೆ ನೇರವಾಗಿ ಇವರದ್ದೇ ಆದಂತ ನೀತಿ ನಿಯಮಗಳನ್ನು ರೂಪಿಸ್ತಾ ಇದ್ದಾರೆ. ನಾವು ಯಾರಿಗೋಸ್ಕರ ಸ್ಟೂಡೆಂಟ್ ಸೆಂಟ್ರಿಕ್ ಎಜುಕೇಶನ್ ಪಾಲಿಸಿ ಅಂತ ಹೇಳ್ತೇವೆ, ವಿದ್ಯಾರ್ಥಿಗಳು ಕೇಂದ್ರಿತ ಒಂದು ಶಿಕ್ಷಣ ವ್ಯವಸ್ಥೆ. ಹೀಗಿರುವಾಗ ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳು ಕೂಡ ನಮ್ಗೆ ಮೂರನೇ ಭಾಷೆ ಏನುಂಟು ಅದು ನಮ್ಗೆ ಒತ್ತಡ, ನಮ್ಗೆ ಕಲೀಲಿಕ್ಕೆ ಆಗುದಿಲ್ಲ, ಅದರಿಂದ ನಮ್ಗೆ ತೊಂದರೆ ಆಗ್ತಾ ಉಂಟು ಅಂತ ಯಾವ ವಿದ್ಯಾರ್ಥಿಗಳು ಕೂಡ ಕೇಳಿಕೊಳ್ಳಿಲ್ಲ. ಅದೇ ರೀತಿ ಯಾವ ಪೋಷಕರುಗಳು ಕೂಡ ಕೇಳಿಕೊಳ್ಳಿಲ್ಲ. ಸೊ ಹೀಗಿರುವಂತಹ ಸಂದರ್ಭದಲ್ಲಿ ಇವರೇ ಒಂದು ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಂಡು ಸೊ ಈ ರೀತಿ ಒಂದು ಅಂತ ಹೇಳ್ತೇವೆ ಅವ್ಯವಸ್ಥೆಯನ್ನು ಉಂಟು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಈ ಸಂದರ್ಭದಲ್ಲಿ ಆಗಿದೆ. ಅಂಡ್ ಫೈನಲ್ ಆಗಿ ಕೇಳೋದಾದ್ರೆ ಸರ್, ಈಗ ಸರ್ಕಾರ ಹೇಳುವಂಥದ್ದು ಬೇರೆ ರಾಜ್ಯಗಳಲ್ಲಿ ಇರುವಂತೆ ದ್ವಿಭಾಷಾ ನೀತಿಯನ್ನು ರಾಜ್ಯದಲ್ಲಿ ತರಬೇಕು ಅನ್ನುವಂಥ ಒಂದು ವ್ಯವಸ್ಥೆನೂ ಕೂಡ ನಮ್ಮಲ್ಲಿ ಇದ್ದಂಥದ್ದು ಚಿಂತನೆ. ಹಾಗಾಗಿ ತ್ರಿಭಾಷಾ ನೀತಿಯನ್ನು ತೆರವು ಮಾಡೋಣ ಅನ್ನುವಂಥದ್ದು ತಮ್ಮ ಪ್ರಕಾರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ತ್ರಿಭಾಷಾ ನೀತಿಯನ್ನು ತೆರವು ಮಾಡಿ ದ್ವಿಭಾಷಾ ನೀತಿಯನ್ನು ಅಳವಡಿಕೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಸೂಕ್ತನಾ ಅಂತ? ತ್ರಿಭಾಷಾ ನೀತಿ ಏನುಂಟು ಸುಮಾರು 1966ರಲ್ಲಿ ಕೊಠಾರಿ ಕಮಿಷನ್ ಏನ್ ಬಂತು. ಆ ಕೊಠಾರಿ ಕಮಿಷನ್ ಬಂದಾಗ ಕೊಠಾರಿ ಕಮಿಷನ್ ಇದನ್ನು ರೆಕಮೆಂಡ್ ಮಾಡಿತ್ತು, ತ್ರಿಭಾಷಾ ಸೂತ್ರವನ್ನು ಅಳವಡಿಸಿಕೊಳ್ಳಬೇಕು, ಇಡೀ ರಾಷ್ಟ್ರಾದ್ಯಂತ ತ್ರಿಭಾಷಾ ಸೂತ್ರವನ್ನು ಅಳವಡಿಸಿಕೊಳ್ಬೇಕು ಅಂತೇಳಿ ಕೊಠಾರಿ ಕಮಿಷನ್ ಏನುಂಟು ಅದನ್ನು ರೆಕಮೆಂಡ್ ಮಾಡಿತ್ತು. ಆ ರೆಕಮೆಂಡ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಾ ರಾಷ್ಟ್ರದ ಎಲ್ಲಾ ರಾಜ್ಯಗಳು ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು, ಅದನ್ನು ಅನುಸರಿಸ್ತಾ ಇದ್ದಾರೆ. ಆದ್ರೆ ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ಮಾತ್ರ ತ್ರಿಭಾಷಾ ಸೂತ್ರ ಬೇಡ, ನಾವು ಎರಡೇ ಭಾಷೆಯನ್ನು ಕಲಿಸ್ತೇವೆ, ಹಾಗಾಗಿ ನಾವು ಹಿಂದಿಯನ್ನು ಕಲಿಸೋದಿಲ್ಲ ಎನ್ನುವಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದರ ಹೊರತುಪಡಿಸಿ ಬೇರೆ ಯಾವುದೇ ರಾಜ್ಯಗಳು ಕೂಡ ತ್ರಿಭಾಷಾ ನೀತಿ ಇಲ್ಲ. ತ್ರಿಭಾಷಾ ಸೂತ್ರ ಇಡೀ ರಾಷ್ಟ್ರಾದ್ಯಂತ ಎಲ್ಲ ಕಡೆ ಕೂಡ ಉಂಟು. ಸೊ ಈ ಸಂದರ್ಭದಲ್ಲಿ ಇವರು ಏಕಪಕ್ಷೀಯವಾಗಿ ಭಾಷಾ ಬೇಡ ದ್ವಿಭಾಷೆ ಬೇಕು ಅಂತೇಳಿ ಯಾವ್ದಾದ್ರು ಕಮಿಟಿ ಯಾವುದೇ ವರದಿಯನ್ನು ನೀಡದೇ ಇರುವಂತ ಸಂದರ್ಭದಲ್ಲಿ ಕೂಡ ಇವರಷ್ಟಕ್ಕೆ, ಈಗ ಉದಾಹರಣೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂತು, 2020 ರಾಷ್ಟ್ರೀಯ ಶಿಕ್ಷಣ ನೀತಿ ಬಂತು, ಅದನ್ನು ವಿರೋಧ ಮಾಡಿದ್ರು, ರಾಜ್ಯ ಶಿಕ್ಷಣ ನೀತಿ ಮಾಡ್ತೇವೆ ಅಂತ ಮಾಡಿದ್ರು. ಆದ್ರೆ ರಾಜ್ಯ ಶಿಕ್ಷಣ ನೀತಿ ಅಂತ ಮಾಡಿದ್ರು, ಇದುವರೆಗೆ 2.5-3 ವರ್ಷ ಆದ್ರೂ ಕೂಡ ಯಾವುದೇ ರೀತಿ ವರದಿ ಬರಲಿಲ್ಲ. ವರದಿ ಬರದೆ ಅದನ್ನ ಅನುಷ್ಠಾನಕ್ಕೆ ಇದುವರೆಗೆ ತರಲಿಲ್ಲ. ಅಂದ್ರೆ ಗೊಂದಲ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ತ್ರಿಭಾಷಾ ಸೂತ್ರ ಏನುಂಟು ಸುಮಾರು 40-50 ವರ್ಷಗಳ ಈ ಸೂತ್ರ ಎಲ್ಲ ರಾಷ್ಟ್ರಾದ್ಯಂತ ಎಲ್ಲ ಕಡೆ ಕೂಡ ಉಂಟು, ತಮಿಳುನಾಡು ರಾಜ್ಯವನ್ನ ಹೊರತುಪಡಿಸಿ ಇದೆಲ್ಲ ರಾಜ್ಯಗಳಲ್ಲಿ ಉಂಟು. ಇಲ್ಲಿ ಏನು ಕಾಣ್ತಾ ಉಂಟು ಅಂತ ಹೇಳಿದ್ರೆ, ಒಂದು ತೃತೀಯ ಭಾಷೆ ಏನುಂಟು, ಆ ತೃತೀಯ ಭಾಷೆ ಕೇವಲ ಹಿಂದಿ ಮಾತ್ರ ಇರ್ತದೆ. ಆ ತೃತೀಯ ಭಾಷೆ ಬೇಡ, ಕಲಿಸೋದು ಬೇಡ, ಅದು ಒತ್ತಡ ಅಂತ ಹೇಳ್ತಾರೆ. ಆದ್ರೆ ತೃತೀಯ ಭಾಷೆ ಕಲಿದೇ ಇರುವಾಗ, ಯಾಕಂತಂದ್ರೆ ರಾಷ್ಟ್ರದಲ್ಲಿ 60 ಕೋಟಿಯಷ್ಟು ಜನ ಹಿಂದಿಯನ್ನ ಮಾತೃಭಾಷೆಯಾಗಿ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಬೃಹತ್ ಸಂಖ್ಯೆಯಲ್ಲಿ ಮಾತನಾಡುವಂತ ಭಾಷೆಯನ್ನ ನಮ್ಮ ಮಕ್ಕಳು ಕಲ್ತ್ರೆ ಈಗ ಹಿಂದಿ ಇಲ್ಲದಿದ್ರೆ ನಮ್ಮ ಮಕ್ಕಳಿಗೆ ಕೇಂದ್ರ ಸರ್ಕಾರದ ಯಾವುದೇ ಉದ್ಯೋಗಕ್ಕೆ, ರೈಲ್ವೆ ಇಲಾಖೆ ಆಗ್ಬೋದು, ಬ್ಯಾಂಕಿಂಗ್ ಆಗ್ಬೋದು, ಯಾವುದೇ ಬೇರೆ ರಾಜ್ಯಗಳಿಗೆ, ಉತ್ತರ ರಾಜ್ಯಗಳಿಗೆ ಹೋದಾಗ ಅವ್ರಿಗೆ ಹಿಂದಿ ಬರದಿದ್ರೆ ತುಂಬಾ ತೊಂದರೆ ಆಗ್ತದೆ. ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತದೆ. ಹಾಗಾಗಿ ಇದು ದ್ವಿತೀಯ ಎರಡು ಅಂದ್ರೆ ತ್ರಿಭಾಷಾ ನೀತಿಯನ್ನು ತೆಗೆದು ದ್ವಿಭಾಷಾ ನೀತಿಯನ್ನು ಅನುಸರಿಸುವಂಥದ್ದು ಒಂದು ರೀತಿ ಗೊಂದಲ ಅಂತೇಳಿ ನನ್ನ ಅಭಿಪ್ರಾಯ. ಓಕೆ ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಇಷ್ಟು ಹೊತ್ತು ಮಾಹಿತಿಯನ್ನು ಹಂಚಿಕೊಂಡಿರೋದಕ್ಕೆ ಥ್ಯಾಂಕ್ ಯು. ಧನ್ಯವಾದ.
ಎಸ್ ಮಂಜುನಾಥ್ ಸರ್ ಹೇಳೋ ಪ್ರಕಾರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರದಲ್ಲಿ ತಪ್ಪಾಗಿವೆ. ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಕಮಿಟಿಗಳನ್ನು ರಚನೆ ಮಾಡಿ ಅದರಲ್ಲಿ ವಿದ್ಯಾರ್ಥಿಗಳನ್ನು, ಪೋಷಕರನ್ನು ಮತ್ತು ಶಿಕ್ಷಕರನ್ನು ಅಳವಡಿಕೆ ಮಾಡಿಕೊಂಡು ಕಮಿಟಿಯ ಚರ್ಚೆ ಆದ ಬಳಿಕ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಸರಿಯಾದ ನಿರ್ಧಾರ. ಬಟ್ ಕೋರ್ಟ್ ಕೂಡ ಅದನ್ನೇ ಹೇಳಿರುವಂಥದ್ದು, ತಾವು ಏಕಾಏಕಿಯಾಗಿ ನಿಯಮವನ್ನು ತರೋದಕ್ಕೆ ಸಾಧ್ಯ ಇಲ್ಲ, ಬದಲಾಗಿ ಅದರ ಬೇಕಾದಂಥ ಪೂರ್ವ ತಯಾರಿಯನ್ನು ಮಾಡಿ ಅದನಂತರ ಆ ನಿರ್ಧಾರವನ್ನು ತೆಗೆದುಕೊಳ್ಬೇಕಿತ್ತು. ಐ ಮೀನ್ ನಿಯಮವನ್ನು ತರಬೇಕಾಗಿತ್ತು. ಅದಕ್ಕೆ ಈ ಬಾರಿ ಗ್ರೇಡ್ನ ಬದಲಾಗಿ ಅಂಕವನ್ನೇ ಕೊಡಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿರುವಂಥದ್ದು. ಇದರಂತೆ ಸರ್ಕಾರ ನಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು.